ಪ್ರವರ್ಗ ಒಂದರಲ್ಲಿರುವ ಉತ್ತರ ಕನ್ನಡ ಜಿಲ್ಲೆಯ ಮೀನುಗಾರ ಮುಗೇರರು ನಕಲಿ ದಾಖಲೆಯನ್ನ ಸೃಷ್ಟಿಸಿ ಪರಿಶಿಷ್ಟ ಜಾತಿ ಮುಗೇರ ಜಾತಿ ಪ್ರಮಾಣ ಪತ್ರವನ್ನು ಪಡೆದು ಪರಿಶಿಷ್ಟರ ಸಂವಿಧಾನಿಕ ಮೀಸಲಾತಿಯನ್ನ ಕಸಿದುಕೊಳ್ಳುತ್ತಿರುವುದನ್ನು ಖಂಡಿಸಿ ಮತ್ತು ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಬೃಹತ್ ರ್ಯಾಲಿ ಮತ್ತು ಜನಾಗ್ರಹ ಸಭೆಯನ್ನು ಮಂಗಳೂರಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ನಗರದ ಶಾಂತಿನಿಲಯ ಮೈದಾನದಿಂದ ತಹಶೀಲ್ದಾರ್ ಕಚೇರಿ ತನಕ ಬೃಹತ್ ರ್ಯಾಲಿಯನ್ನ ನಡೆಸಿದ್ರು. ದುಡಿಯನ್ನ ಬಾರಿಸುವ ಮೂಲಕ ಮುಗೇರ ಸಂಘದ ಹಿರಿಯ ಮುಖಂಡರಾದ ಮೋಹನ್ ದಾಸ್ ಸುಳ್ಯ ಅವರು ಉದ್ಘಾಟಿಸಿದರು. ಪ್ರತಿಭಟನೆಯಲ್ಲಿ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಮತ್ತು ಕೊಡಗಿನ ಮುಗೇರ ಸಮುದಾಯದವರು ಪಾಲ್ಗೊಂಡಿದ್ದರು. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಮುಗೇರ ಸಂಘದ ಮಾಜಿ ಅಧ್ಯಕ್ಷನಾದಂಥ ನಾನು ನಮ್ಮ ಇವತ್ತಿನ ಹಕ್ಕೊತ್ತಾಯ ಚಳವಳಿಯ ಬಗ್ಗೆ ಒಂದು 4 ಮಾತನಾಡಲು ಸಂತೋಷ ಪಡ್ತಾ ಇದ್ದೇನೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರವರ್ಗ ಒಂದರಲ್ಲಿ ಬರುವಂಥ ಮೀನುಗಾರ ಮೊಗೇರರು ನಮ್ಮ ಅಸ್ಪೃಶ್ಯ ಜನಾಂಗಕ್ಕೆ ಸೇರಿರ್ತಕ್ಕಂಥ ಮೊಗೇರ ಹೆಸರಿನ ದುರ್ಬಳಕೆ ಮಾಡಿಕೊಂಡು ತಾವು ಪರಿಶಿಷ್ಟ ಜಾತಿಯವರಂತ ಹೇಳಿಬಿಟ್ಟು ಸರ್ಟಿಫಿಕೇಟ್ ತಗೊಂಡು ನಮ್ಮ ಅನ್ನಕ್ಕೆ ಕೈ ಹಾಕಿದ್ದಾರೆ ಅವರು. ಇದು ಬಹಳ ದುರಂತ. ಸಂವಿಧಾನಿಕವಾಗಿ ಅಂಬೇಡ್ಕರ್ ನೀಡಿರ್ತಕ್ಕಂಥ ನಮ್ಮ ಹಕ್ಕನ್ನು ಬೇರೆ ರೀತಿಯಲ್ಲಿ ದುರುಪಯೋಗಪಡಿಸಿಕೊಂಡು ನಮಗೆ ಬಹಳ ಅನ್ಯಾಯ ಮಾಡಿದ್ದಾರೆ. ಈ ಬಗ್ಗೆ ಸಾಕಷ್ಟು ಸಲ ನಾವು ಸರ್ಕಾರದ ಗಮನಕ್ಕೆ ತಂದು ಉಚ್ಚ ನ್ಯಾಯಾಲಯದಲ್ಲಿ ನಮ್ಮ ಪರವಾಗಿ ನ್ಯಾಯ ಕೊಟ್ಟರೂ ಕೂಡ ಅವರು ಬೇರೆ ರೀತಿಯ ರಾಜಕೀಯ ಪ್ರಭಾವಳಿಗಳನ್ನು ಬಳಸಿಕೊಂಡು ತಮ್ಮ ಜಾತಿ ತಾವು ಕೂಡ ಪರಿಶಿಷ್ಟರನ್ನು ಸುಳ್ಳು ಜಾತಿ ಸರ್ಟಿಫಿಕೇಟನ್ನು ಸರ್ಕಾರಕ್ಕೆ ನೀಡಿ ವಂಚಿಸಿ ನಮ್ಮ ಅನೇಕ ಪರಿಶಿಷ್ಟ ಜಾತಿಗೆ ಸಿಗುವಂಥ ನೌಕರಿಯನ್ನು ರಾಜಕೀಯ ಬಳುವಳಿಯನ್ನು ಪಡ್ಕೊಂಡಿದ್ದಾರೆ. ಇದನ್ನು ನಾವು ಈಗ ಬಹಳ ಅತ್ಯುಗ್ರವಾಗಿ ಇದನ್ನು ಈ ಆಂದೋಲನ ರೂಪದಲ್ಲಿ ನಡೆಸಿಕೊಂಡು ಇದನ್ನು ಪ್ರತಿಭಟಿಸಲಿಕ್ಕೆ ಇವತ್ತು ನಾವು ಸಭೆಯನ್ನು ಕರೆದಿದ್ದೇವೆ. ಹೆಚ್ಚು ಕಡಿಮೆ 5,000 ದಲಿತ ಸಂಘರ್ಷ ಸಮಿತಿ, ಮೊಗೇರ ಜನಾಂಗ ಎಲ್ಲ ಸೇರಿ ದಕ್ಷಿಣ ಕನ್ನಡ, ಇಡೀ ನಮ್ಮ ಒಂದು ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಹಾಸನ, ಮಡಿಕೇರಿ ಎಲ್ಲ ಈ ಒಂದು 5-6 ಚಿಕ್ಕಮಗಳೂರು ಒಂದು 5-6 ಜಿಲ್ಲೆಯ ಎಲ್ಲ ಮೊಗೇರ ಬಂಧುಗಳು ಇದನ್ನು ನಾವು ಸಾಂಕೇತಿಕವಾಗಿ ಪ್ರತಿಭಟಿಸ್ತಾ ಇದ್ದೀವಿ. ಸರ್ಕಾರ ಯಾವ ಕಾರಣಕ್ಕೂ ನೈಜ ಮೊಗೇರರ ಬಿಟ್ಟು ಪ್ರವರ್ಗ ಒಂದರಲ್ಲಿ ಬರುವಂಥ ಪದನಾಮ ಒಂದೇ ಇರುವಂಥ ದುರುಪಯೋಗಪಡಿಸಿಕೊಳ್ಳುವಂಥ ಪರಿಶಿಷ್ಟ ಜಾತಿಗೆ ಸಿಗುವಂಥ ಸರ್ಟಿಫಿಕೇಟನ್ನು ಬಿಟ್ಟು ಅನ್ಯ ಪ್ರವರ್ಗ ಒಂದರಲ್ಲಿ ಬರುವಂಥ ಮೀನುಗಾರರ ಮೊಗೇರಗಿರಿ ನೀಡಬಾರದು ಅನ್ನೋದೇ ನಮ್ಮ ಒತ್ತಾಯ. ಯಾವುದೇ ಕಾರಣಕ್ಕೂ ಇದನ್ನು ಸರ್ಕಾರ ತನಿಖೆ ನಡೆಸಿ 1977 ನಂತರ ಯಾರು ಈ ಜಾತಿ ಸರ್ಟಿಫಿಕೇಟನ್ನು ದುರ್ಬಳಕೆ ಮಾಡಿ ಪಡ್ಕೊಂಡಿದ್ದಾರೋ ಅವರನ್ನು ಅತ್ಯುಗ್ರವಾಗಿ ಶಿಕ್ಷಿಸಬೇಕು. ಅವರಿಗೆ ಕೊಟ್ಟಂಥ ಮೀಸಲಾತಿ ನೌಕರಿ ಆಗಲಿ ಇನ್ನೊಂದಾಗಲಿ ಇದನ್ನೆಲ್ಲ ಅದನ್ನು ಸರ್ಕಾರ ಸೂಕ್ತ ತನಿಖೆ ನಡೆಸಿ ನಮಗೆ ನ್ಯಾಯ ಒದಗಿಸಿಕೊಡಬೇಕಾಗಿ ಎಲ್ಲ ನಮ್ಮ ಮೊಗೇರ ಬಂಧುಗಳ ಪರವಾಗಿ, ದಲಿತ ಸಂಘರ್ಷ ಸಮಿತಿ ಪರವಾಗಿ, ಎಲ್ಲ ನಮ್ಮ ದಲಿತ ಬಂಧುವಾಗಿ ನಾನು ನಿಮ್ಮ ಈ ಆದರಣೀಯ ಮಾಧ್ಯಮದ ಮೂಲಕ ಕೇಳಿಕೊಳ್ತೇನೆ. ಧನ್ಯವಾದಗಳು.